ವೈದ್ಯರ ಮೇಲೆ ಹಲ್ಲೆ, 2 ಆರೋಪಿಗಳ ಬಂಧನ. ಉಪ್ಪಳದ ಆಸ್ಪತ್ರೆಯೊಂದರ ವೈದ್ಯರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಆರೋಪಿಗಳನ್ನು ಮಂಜೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಉಪ್ಪಳ ಕೋಡಿಬೇಲ್ ನಿವಾಸಿ ಉಮ್ಮರ್ ಮತ್ತು ಆತನ ಸಹೋದರ ಹೈದರಾಲಿ ಬಂಧಿತ ಆರೋಪಿಗಳು. ಈ ತಿಂಗಳು 4ರಂದು ರಾತ್ರಿ 8:30 ಸುಮಾರಿಗೆ ಉಪ್ಪಳ ರೈಲು ನಿಲ್ದಾಣ ರಸ್ತೆಯ ದೇವಿಪ್ರಸಾದ್ ಮಾವೆ ಆಸ್ಪತ್ರೆಯ ಆವರಣದಲ್ಲಿ ವೈದ್ಯ ಕುಮಾರ್ ಶಾಶ್ವತ್ ಅವರ ಮೇಲೆ ಆರೋಪಿಗಳು ಹಲ್ಲೆ ನಡೆಸಿದ್ದರು. ಈ ಕುರಿತು ದಾಖಲಾದ ದೂರಿನನ್ವಯ ಪೊಲೀಸರು ಕಾರ್ಯಾಚರಣೆ ನಡೆಸಿ 2ರನ್ನ ವಶಕ್ಕೆ ಪಡೆದಿದ್ದಾರೆ.